ಮಯೂರನ ನಾಟ್ಯದ ಸೊಬಗೆ ಅದ್ಭುತ. ಸದ್ಯ ಎಂತಹುದೇ ಒಂದು ಅದ್ಭುತದ ಘಟನೆಗೆ ಮಂಗಳೂರು ಮಹಾನಗರ ಪಾಲಿಕೆಯ ಬೆಂಗ್ರೆ ವಾರ್ಡಿನ ತೋಟ ಬೆಂಗ್ರೆ ಸಾಕ್ಷಿಯಾಗಿದೆ. ಬೆಂಗ್ರೆಯಲ್ಲಿ ನಿನ್ನೆ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಅವರು ಭೂಮಿ ಪೂಜೆಯನ್ನ ನೆರವೇರಿಸಿದರು. ಈ ಸಂದರ್ಭ ನಮ್ಮ ರಾಷ್ಟ್ರ ಪಕ್ಷಿ ನವಿಲು ಗರಿಬಿಚ್ಚಿ ತನ್ನ ದೇಹ ಸೌಂದರ್ಯ, ಸೊಬಗು, ಬಿಣ್ಣಾನವನ್ನ ಪ್ರದರ್ಶಿಸಿದೆ. ಸಾಮಾನ್ಯವಾಗಿ ಹೆಣ್ಣು ನವಿಲಿನೊಂದಿಗೆ ಸೇರುವ ಕಾತುರದ ಸಮಯದಲ್ಲಿ ಅಥವಾ ಮಳೆಯ ಸೂಚನೆ ಸಿಕ್ಕಿದ ಕೂಡಲೇ ಗಂಡು ನವಿಲು ಗರಿಬಿಚ್ಚಿ ಕುಣಿಯುತ್ತೆ. ತಮ್ಮ ಗರಿಗಳನ್ನ ಒಂದಕ್ಕೊಂದು ಬಡಿದು ನಲಿದು ನೋಡುಗರನ್ನ ತನ್ನತ್ತ ಸೆಳೆಯುತ್ತೆ.